ಬಿಫರ್ಜಾಯ್ ಹೌದು, ಎಲ್ಲಿ ನೋಡಿದ್ರು ಕೂಡ ಬಿಫರ್ಜಾಯ್ ಚಂಡಮಾರುತ ಬಂದೇ ಬಿಟ್ಟು ಅನ್ನುವಂತಹ ಮಾತುಗಳು. ಅರಬ್ಬಿ ಸಮುದ್ರದಲ್ಲಿ ರಕ್ಕಸಾಲೆಗಳು ಬಂದು ಕಡಲ ತೀರಕ್ಕೆ ಅಪ್ಪಳಿಸತೊಡಗಿವೆ. ಉಡುಪಿ ಜಿಲ್ಲೆಯ ಕಾಪು ಮೂಳೂರಿನಲ್ಲಿ ಕಡಲ ಕೊರೆತದ ಭೀತಿ ಎದುರಾಗಿದೆ. ತಡೆಗೋಡೆಗಾಗಿ ಈ ಹಿಂದೆ ದಡಕ್ಕೆ ಹಾಕಿದ್ದ ಕಲ್ಲು ಬಂಡೆಗಳು ಸಮುದ್ರ ಪಾಲಾಗಿವೆ. ಅಲೆಗಳ ಹೊಡೆತಕ್ಕೆ ಸಿಲುಕಿ ತೆಂಗಿನ ಮರಗಳು ಧರೆಗುರುಳ್ತಾ ಇವೆ. ಕಡಲ ಕೊರೆತ ಸಮಸ್ಯೆಗೆ ಶಾಶ್ವತ ಪರಿಹಾರ ರೂಪಿಸದಿರುವ ಬಗ್ಗೆ ಸಮುದ್ರ ತೀರದ ನಿವಾಸಿಗಳು ಸರ್ಕಾರಗಳ ವಿರುದ್ಧ ಆಕ್ರೋಶಿತರಾಗಿದ್ದಾರೆ. ಕಾಪುವಿನಲ್ಲಿ ಕಡಲ ಕೊರೆತ ಸಮಸ್ಯೆ ಕುರಿತಂತೆ ಸ್ಥಳೀಯ ಮೀನುಗಾರ ಜೀವನ್ ಅವರು ನಮ್ಮ ಕುಡ್ಲಬಾಯಿನಿಗೆ ಮಾಹಿತಿ ನೀಡಿ, ಕಳೆದ ವರ್ಷ ಕಡಲ ಕೊರೆತ ಸಂಭವಿಸಿದಾಗ ಸ್ಥಳೀಯ ಶಾಸಕರು ಸಂಸದರು ಭೇಟಿ ನೀಡಿ ಮುಂದಿನ ವರ್ಷ ಕಡಲ ಕೊರೆತ ಉಂಟಾಗದಂತೆ ತಡೆಗೋಡೆ ನಿರ್ಮಾಣ ಮಾಡುವುದಾಗಿ ಭರವಸೆಯನ್ನು ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬರ್ತಾರೆ ಎಂದು ಹೇಳಿ ಅವರ ಸಂಚಾರಕ್ಕಾಗಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಬೊಮ್ಮಾಯಿ ಅವರು ಬರಲೇ ಇಲ್ಲ. ಇದೀಗ 1 ವರ್ಷವಾಯಿತು. ಕಳೆದ ವರ್ಷ ನೋಡಿ ಹೋಗಿದ್ದ ಶಾಸಕರು ಮತ್ತು ಸಂಸದರು ಆ ಬಳಿಕ ಈಚೆಗೆ ಸುಳಿದಾಡಿಲ್ಲ. ಶಾಶ್ವತ ತಡೆಗೋಡೆ ನಿರ್ಮಾಣ ಕೆಲಸವೂ ಕೂಡ ಆಗಿಲ್ಲ. ಬೇಸಿಗೆ ಕಾಲದಲ್ಲಿ ಕೆಲಸ ಮಾಡಬೇಕಾಗಿತ್ತು, ಆಗ ಏನೂ ಮಾಡುವುದಿಲ್ಲ. ಈಗ ಮಳೆಗಾಲದಲ್ಲಿ ಯಾವ ಕೆಲಸವನ್ನ ಮಾಡಲು ಸಾಧ್ಯವಾಗದು. ವ್ಯವಸ್ಥಿತವಾಗಿ ತಡೆಗೋಡೆ ನಿರ್ಮಿಸದ ಕಾರಣ ಮತ್ತೆ ಕಡಲ ಕೊರೆತ ಉಂಟಾಗಿದೆ. ಜನಪ್ರತಿನಿಧಿಗಳು ಮಳೆಗಾಲದಲ್ಲಿ ಕಡಲ ಕೊರೆತ ಸಂಭವಿಸಿದಾಗ ಒಮ್ಮೆ ಬಂದು ನೋಡಿ ಹೋಗ್ತಾರೆ. ಯಾವುದೇ ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಕಾಟಾಚಾರಕ್ಕೆ ಬಂಡೆ ಕಲ್ಲುಗಳ ತಡೆಗೋಡೆ ನಿರ್ಮಾಣ ಮಾಡಲಾಗ್ತಾ ಇದೆ. ಶ್ರೀಮಂತರು ರೆಸಾರ್ಟ್ ಇದ್ದ ಕಡೆ ಯಾಕೆ ತಡೆಗೋಡೆ ಹಾಳಾಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮೊದಲಿಗೆ ಲಾಲಾಜಿ ಆರ್ಮೆಂಡನ್ ಅವರು ಇಲ್ಲಿಗೆ ಬಂದು ನೋಡಿದ್ರು. ಅದರ ಮೇಲೆ ಶೋಭಾ ಕರಂದಾಜೆ ಅವರು ಬಂದಿದ್ರು. ಅದರ ಮೇಲೆ ಬೊಮ್ಮಾಯಿ ಅವರು ಬರ್ತಾರಂತ ಹೇಳಿ ಇಲ್ಲಿಗೊಂದು ರಸ್ತೆಗೆ ಕಾಂಟ್ರಾಕ್ಟರ್ ಅಷ್ಟು ಖರ್ಚು ಮಾಡಿದ್ದಾರೆ. ಬೊಮ್ಮಾಯಿ ಇಲ್ಲಿಗೆ ಬರ್ಲಿಲ್ಲ. ಇಲ್ಲಿ ಈ ಪರಿಸ್ಥಿತಿಯನ್ನು ನೋಡ್ಲಿಕ್ಕೂ ಸಹ ಬೊಮ್ಮಾಯಿ ಅವರು ಬರ್ಲಿಲ್ಲ. ಇಲ್ಲಿಗೆ ಬಂದು ನೋಡಿದ್ರು, ಎಲ್ಲ ಹೋಯ್ತು, ಈ ಸಲ ಆಗ್ತದೆ. ಇದು 1 ವರ್ಷ ಆಯ್ತು. ಇಲ್ಲಿ ಕಲ್ಲು ಹಾಕ್ತಾರೆ, ಯಾವ ರೆಸಾರ್ಟು ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಕಲ್ಲು ಹಾಕ್ತಾರೆ. ಇಲ್ಲಿ ಜನಸಾಮಾನ್ಯರು, ನಾವು ಇಲ್ಲೇ ಹುಟ್ಟಿ ಬೆಳೆದವರು, ನಾವು ಜಾಗವನ್ನ ಸಹ ಮಾರ್ಲಿಲ್ಲ. ನಮ್ಮ ಜಾಗ ಇಲ್ಲೇ ಇದೆ, ನಾವು ಮಾರ್ಲಿಲ್ಲ. ಇಲ್ಲಿ ಜಾಗ ನಮ್ದು ನಾರ್ಮಲ್ ಆಗಿ ಇಲ್ಲೇ ಉಂಟು. ಇಲ್ಲೇ ಇದ್ದದನ್ನ ಜಾಗವನ್ನು ನಾವು ಮಾರ್ಲಿಕ್ಕೆ ಹೋಗ್ಲಿಲ್ಲ, ಎಂತದ್ದು ಇಲ್ಲ. ನಾವು ಇದ್ದದ್ದು ನಮ್ದು ಕಸುಬು ಸಹ ಇದೆ, ಮೀನು ಹಿಡಿಯೋ ಕಸುಬು. ನಮ್ಗೆ ಬೇರೆ ಕಡೆ ಹೋಗಿ ಉದ್ಯೋಗ ಮಾಡುವಂತ ಪರಿಸ್ಥಿತಿ ಇಲ್ಲ ಯಾರು ಮನೆಯವರಿಗೆ. ನಾವು ಇಲ್ಲೇ ಇದ್ದೇವೆ. ಇದ್ದು ಹೋದ ವರ್ಷ ಬಂದವರು ಈ ವರ್ಷಕ್ಕೆ 1 ವರ್ಷ ಆಯ್ತು. ಕಲ್ಲು ಹಾಕಿದ್ದು ಸಮುದ್ರಕ್ಕೆ ಹೋಗುದಿಲ್ಲ. ಕಲ್ಲು ಹಾಕುವ ರೀತಿ ಉಂಟು ಅದಕ್ಕೆ, ಒಂದು ಯಾವ ರೀತಿ ಡ್ರೆಡ್ಜಿಂಗ್ ಮಾಡಿ ಈ ಟೈಮಲ್ಲಿ ಕಲ್ಲು ಹಾಕುದಲ್ಲ. ಇದಕ್ಕಿಂತ ಮುಂಚೆ ನಮ್ದು ಮಳೆಗಾಲ ಬರೋಕ್ಕಿಂತ 3 ತಿಂಗಳು 4 ತಿಂಗಳ ಮುಂಚೆ ಕಲ್ಲು ಹಾಕುದು ಅದಕ್ಕೆ. ಡ್ರೆಡ್ಜಿಂಗ್ ಮಾಡಿ ಈಗ ಸ್ಟೆಪ್ ಬೈ ಸ್ಟೆಪ್ ಹೀಗೆ ಬರ್ತದೆ. ಹೀಗೆ ಬಂದಾಗ ಅದು ಎಂತ ಸಮುದ್ರ ಎಂತ ಆಗುದಿಲ್ಲ. ಕಲ್ಲು ಹಾಕಿದ ಜಾಗದಲ್ಲಿ ನೋಡಿ ಎಂತ ಪರಿಸ್ಥಿತಿ ಉಂಟು ಹಾಳಾಗಿದ್ದು. ಕಲ್ಲು ಹಾಕಿದ್ರೆ ಅಲ್ಲಿ ವಿಡಿಯೋ ಮಾಡಿ ನೀವು ಅಲ್ಲಿ ನೋಡಿ, ಅಲ್ಲಿ ಏನಂತ ಅಂತ ಪರಿಸ್ಥಿತಿ ಇಲ್ಲ ಅಲ್ಲ.